ಕಡಣದಿಂದಿರೆ ಸ್ತುತ್ಯ ಪಾಠಗ ಕಡಣದಿಂದಿರೆ ಮತ್ತೆ ಯೋಜಿಸಿ ಬ್ರಹ್ಮಮಾನದ ಪುತ್ರನೋಳು ಮತ್ತೆ ಯೋಜಿಸಿ ಬ್ರಹ್ಮಮಾನದ ಪುತ್ರನನು ನೆನೆಯುತ್ತಲೀ ಮತ್ತೆ ಯೋಜಿಸಿ ಬ್ರಹ್ಮಮಾನದ ಪುತ್ರನಳು ವೈಕುಂಠದಲ್ಲಿ ಸ್ವಸ್ಥಚಿತ್ತನಾಗಿ ಇದ್ದವ ನಾನು ಮುಂದಾಗುವಂತಹ ಕಾರ್ಯಗಳತ್ತ ಯೋಚಿಸುತ್ತಲೂ ಕಾಲವನ್ನ ಕಳೆಯುತ್ತಾ ಇದ್ದೇನೆ. ಏನು ಮಾಡಿದರೆ ಕಾಲ ನಮಗನುಕೂಲವಾಗುತ್ತದೆ, ಆ ಅನುಕೂಲ ಕಾಲವನ್ನ ಕಾಯುತ್ತಿದ್ದ ನನಗೆ ಅಂತೂ ಸಂದರ್ಭ ಸಿಕ್ಕಿತಲ್ಲ. ಧುರುಳ ಹಿರಣ್ಯಾಕ್ಷರನ್ನ ಮಡುಹಿದ್ದಾಯಿತು. ಇದ್ದಾನೆ ಹಿರಣ್ಯಕಶ್ಯಪು. ಅವನನ್ನ ಕೊಲ್ಲಬೇಕಾದ್ರೆ ನಮ್ಮಿ ಕೊಲ್ಲುವ ಕಾರ್ಯಕ್ಕೆ ಬ್ರಹ್ಮಮಾನಸ ಪುತ್ರ ನಾರದ ಮಹರ್ಷಿಯನ್ನ ಬರೆಸಿಕೊಳ್ಳಲೇಬೇಕಾಗಿದೆ. ಓ, ನಾನು ಯೋಚಿಸುತ್ತಾ ಇರುವಾಗಲೇ ನಾರದ ಬಂದ ಹಾಗಿದೆಯಲ್ಲ. ಜಯ 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 ನಾರಾಯಣ, ಜಯ ನಾರಾಯಣ, ಜಯ ನಾರಾಯಣ. ನಮೋ ಭಗವತೆ ವಾಸುದೇವಾಯ. ನನ್ನನ್ನ ಹೊರ ಹೇಳಿದ್ದು ಯಾಕೆ ಎನ್ನುವುದು ಅರ್ಥವಾಗಲಿಲ್ಲ. ನಾರದ ಮುನಿಯೇ, ನಾರದ ಮುನಿಯೇ ಕೇಳ್ ಕನಕ ಕಶ್ಯಪುವೀನ ನಾರದ ಮುನಿಯೇ ಕೇಳ್ ಕನಕ ಕಶ್ಯಪುವೀನ ನಾರಿಯ ಬಳಿಗೆ ಹೋಗಿ ಕನಕ ಕಶ್ಯಪುವಿನ ನಾರಿಯ ಬಳಿಗೆ ಹೋಗಿ ನೀ ಹೋಗಿ ಚಾರುನ ಯೋಗಿಯೋಳ್ ವರೆವುದಿ ಪರಿಪೇಳ್ವೆ ಚಾರುನ ಯೋಗಿಯೋಳ್ ವರೆವುದಿ ಪರಿಪೇಳ್ವೆ ಕಾರಣಿಗಲೆ ಲೇಸಾಗಿ